ಚಂಡಮಾರುತದ ಹೊಡೆತಕ್ಕೆ ಅಪಘಾತಕ್ಕೀಡಾದ ಟಗ್ ಬೋಟ್ನಲ್ಲಿದ್ದ ಮೃತರ ಕುಟುಂಬಕ್ಕೆ ತಲಾ 25 ಲಕ್ಷ ರೂಪಾಯಿ ಪರಿಹಾರ ಒದಗಿಸಬೇಕು ಹಾಗೂ ಕುಟುಂಬವೊಂದಕ್ಕೆ ಉದ್ಯೋಗ ಕೊಡಬೇಕು ಎಂದು ಇಂಟೆಕ್ನ ರಾಷ್ಟ್ರೀಯ ಕಾರ್ಯದರ್ಶಿ ರಾಕೇಶ್ ಮಲ್ಲೆ ಒತ್ತಾಯಿಸಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ನವಮಂಗಳೂರು ಬಂದರು ಕೇಂದ್ರವಾಗಿರಿಸಿ ಎಂಆರ್ಪಿಎಲ್ಗೆ ಗುತ್ತಿಗೆ ಆಧಾರಿತವಾಗಿ ಕೆಲಸ ಮಾಡುತ್ತಿದ್ದ ಟಗ್ ಅಲಿಯನ್ಸ್ ಕರ್ತವ್ಯ ಮುಗಿಸಿ ಹಿಂದಿರುಗುತ್ತಿದ್ದಾಗ ಚಂಡಮಾರುತದ ಹೊಡೆತಕ್ಕೆ ಅಪಘಾತಕ್ಕೀಡಾಗಿದ್ದು 2 ಮೃತಪಟ್ಟು 3 ಕಾಣೆಯಾಗಿದ್ದಾರೆ. ಉಳಿದಿಬ್ಬರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಕಂಪನಿಗಳ ಸಂಪರ್ಕದ ಕೊರತೆಯಿಂದ ಈ ಅವಘಡ ಸಂಭವಿಸಿದೆ. ಚಂಡಮಾರುತ ಬೀಸಲಿದೆ ಎಂದು ಪೂರ್ವಭಾವಿ ಮಾಹಿತಿ ಇದ್ರೂ ಕೂಡ ಕಾರ್ಮಿಕರ ಜೀವ ಪಣಕ್ಕಿಟ್ಟಿದ್ದು ದೊಡ್ಡ ತಪ್ಪು. ಈ ಬಗ್ಗೆ ಕಂಪನಿಗಳು ಆತ್ಮವಿಮರ್ಶೆ ಮಾಡಿಕೊಳ್ಳಬೇಕು. ಮುಂದೆ ಇಂತಹ ದುರಂತ ಸಂಭವಿಸದಂತೆ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಎಂಆರ್ಪಿಎಲ್ನವರು ಈ ಟಗ್ ಅನ್ನು ಅವರ ಕಂಪನಿ ಹತ್ರ ಕಳಿಸಿರೋದು ಮುಖ್ಯ ಕಾರಣ. ಅದಕ್ಕೆ ಪರ್ಮಿಷನ್ ಕೊಟ್ಟಿರೋದು ನಮ್ಮ NMPT ಅವರು. ಇವರು ಇಬ್ಬರು ಕೂಡ ಇದಕ್ಕೆ ಮೂಲ ಕಾರಣಕರ್ತರು. ಇದರಲ್ಲಿ ಸುಮಾರು 2 ಜನ ಕಾರ್ಮಿಕರು ಜೀವ ಕಳ್ಕೊಂಡಿದ್ದಾರೆ. ಹಾಗೆಯೇ 3 ಜನ ಮಿಸ್ಸಿಂಗ್ ಆಗಿದ್ದಾರೆ. ಇದಕ್ಕೆ ನೇರ ಕಾರಣ ಯಾರಿದ್ದಾರೆ ಇದರ ಬಗ್ಗೆ ತನಿಖೆ ಆಗಬೇಕು. ಇದರಲ್ಲಿ ಯಾರು ತಪ್ಪಿತಸ್ಥರಿದ್ದಾರೆ ಅವರಿಗೆ ಸರಿಯಾದ ಶಿಕ್ಷೆಯನ್ನು ಕೂಡ ಆಗಬೇಕು ಅಂತ ನಾನು ನಮ್ಮ ಕರ್ನಾಟಕ ರಾಜ್ಯ ಇಂಟೆಕ್ನ ಪರವಾಗಿ ನಾನು ನಮ್ಮ ರಾಜ್ಯ ಸರ್ಕಾರದಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ನಮ್ಮ NMPT ಅವರು ಮೊನ್ನೆ ತಾನೇ ಟಗ್ ಒಳಗೆ ಬರಲಿಕ್ಕೆ ಇನ್ನೊಂದು ಟಗ್ ಒಳಗೆ ಬರಲಿಕ್ಕೆ ಅಂತ ಪರ್ಮಿಷನ್ ಕೇಳಿದಾಗ ಕೂಡ ನವಮಂಗಳೂರು ಬಂದರ್ನವರು ಪರ್ಮಿಷನ್ ಕೊಟ್ಟಿಲ್ಲ. ಮೊದಲೇ ಚಂಡಮಾರುತ ಇದೆ ಅಂತ ನಮ್ಮ ಹವಾಮಾನ ಇಲಾಖೆಯವರು ಕೂಡ ತಿಳಿಸಿದರು. ಆದರೂ ಕೂಡ ನಮ್ಮ ಜಿಲ್ಲೆಯಲ್ಲಿ ಇಂಥ ದೊಡ್ಡ ಒಂದು ಅವಘಡ ನಡೆಯುವಾಗ ಸಮುದ್ರದ ಅಲೆಗಳು ನಮ್ಮ ಜಿಲ್ಲೆಯ ಹಲವಾರು ಕಡಲ ಕಿನಾರೆಯ ರೋಡ್ಗಳನ್ನು ಹಾಳು ಮಾಡಿದೆ. ಇಂಥ ಪರಿಸ್ಥಿತಿಯಲ್ಲಿ ಈ ಟಗ್ನವರಿಗೆ ಬರಲಿಕ್ಕೆ ಬಿಡಲಿಲ್ಲ ಅಂತ ಬರಲಿಕ್ಕೆ ಒಂದು ಅವಕಾಶ ಮಾಡಿಕೊಡಲಿಲ್ಲ ಅಂತ NMPT ಅವರು ದೊಡ್ಡ ದುರಂತ ಇದು. ಈ ಸಂದರ್ಭದಲ್ಲಿ ಇಂಟಕ್ ಜಿಲ್ಲಾಧ್ಯಕ್ಷ ಮನೋಹರ್ ಶೆಟ್ಟಿ, PK ಸುರೇಶ್ ಕುಮಾರ್ ಉಪಸ್ಥಿತರಿದ್ದರು. ಸಾವಿರಾರು ಮೀನುಗಾರರನ್ನು ಬದುಕಿಸಿದಂಥ ಜಿಲ್ಲಾಡಳಿತ ಮತ್ತು ನಮ್ಮ ಸರ್ಕಾರ ನಮ್ಮ ಕಾರ್ಮಿಕರನ್ನು ಕೊಲೆ ಮಾಡಿದೆ ಅಂತ ನಾನು ಹೇಳಲು ಇಚ್ಛಿಸ್ತೇನೆ. ಯಾಕಂತ ಹೇಳಿದರೆ ಒಂದು 4-5 ದಿವಸದ ಮೊದಲೇ ನಮಗೆ ತಿಳಿದಿರುವ ಮಾಹಿತಿ ಪ್ರಕಾರ ಈಗ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿರುವಂಥ ಎಲ್ಲ ಮೀನುಗಾರ ಬೋಟ್ಗಳನ್ನು ಕೋಸ್ಟ್ ಗಾರ್ಡ್ನವರು ನೀವು ಕೂಡ ವಾಟ್ಸಪ್ಪಲ್ಲೆಲ್ಲ ನೋಡಿರ್ಬೋದು. ಅದನ್ನೆಲ್ಲ ಅವರನ್ನು ಹಿಂದಿರುಗಿಸಂತ ಮಾಡಿದಂಥ ನಮ್ಮ ಕೋಸ್ಟ್ ಗಾರ್ಡ್ ಆಗಲಿ ನಮ್ಮ ಜಿಲ್ಲಾಡಳಿತ ಆಗಲಿ ಕಣ್ಣೆದುರಲ್ಲೇ ಇರುವಂಥ MRPLನಂಥ ಸಫಿಸ್ಟಿಕೇಟೆಡ್ ಕಂಪನಿ NMPT ಕೇಂದ್ರ ಮಟ್ಟದ ಇದು ಕೆಲವೇ ಮುಂಚೂಣಿ ಪೋರ್ಟಲ್ಲಿ ಒಂದಾದಂಥ ಪೋರ್ಟು ಕೋಸ್ಟ್ ಗಾರ್ಡ್ನ ಕಣ್ಣೆದುರಲ್ಲೇ ಸುತ್ತಳತೆಯಲ್ಲಿ ಇರುವಂಥ ಈ ಪ್ರದೇಶದಲ್ಲಿರುವಂಥ ಈ MRPL ಜಟ್ಟಿಗೆ ಅಲ್ಲಿ ಹೋಗಲು ಯಾರು ಪರ್ಮಿಷನ್ ಕೊಟ್ಟದ್ದು? ಈಗ NMPTದ್ದು ಕೂಡ ಟಗ್ ಆಗಲಿ ಬೇರೆ ಬೇರೆ ವೆಸಲ್ ಮೂವ್ಮೆಂಟ್ ಉಂಟು, ಅದಕ್ಕೆಲ್ಲ ಯಾವುದೇ ರೀತಿ ಹಾನಿ ಆಗಲಿಲ್ಲ. ಈ ಟಗ್ ಈ ಮನುಷ್ಯರಿಗೆ ಹೋಗಲಿಕ್ಕೆ ಪರ್ಮಿಷನ್ ಯಾರು ಕೊಟ್ಟದ್ದು? ಅವರು ಮುಂಚಿನ ದಿವಸ ಶಿಪ್ ನಮಗೆ ಬಂದ ಮಾಹಿತಿ ಪ್ರಕಾರ ಎಲ್ಲ ಫಿನಿಶ್ ಆಗಿ ಎಲ್ಲರೂ ಬಂದಿದ್ದಾರೆ. ಇವರು 6 ಮಂದಿ ಅಲ್ಲಿ ನಿಂತಿದ್ದಾರೆ. ಅವತ್ತು ಸಿ ರಫ್ ಉಂಟು ಅಂತ ಹೇಳಿ ಅವರು ನೆಕ್ಸ್ಟ್ ಡೇಗೆ ಪ್ಲ್ಯಾನ್ ಮಾಡಿದ್ದಾರಂತೆ. ಮರು ದಿವಸ ಕೂಡ ಬೆಳಿಗ್ಗೆ ಅವರು ಹೊರಡುವಾಗ ಸಿ ರಫ್ ಉಂಟು ಅಂತ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ನಮ್ಮ ಕೋಸ್ಟ್ ಗಾರ್ಡ್ ಆಗಲಿ NMPT ಆಗಲಿ ಯಾವುದೇ ರೀತಿಯ ಸ್ಪಂದನೆ ಮಾಡದೆ ಅವರು ಮಾಡಿದ್ದಾರೆಂಬ ಊಹಾಪೋಹ ಉಂಟು.